ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಜಗತ್ತು ಅದೆಷ್ಟು ನಿಗೂಢತೆಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ಅದೆಷ್ಟು ನಿಗೂಢ ರಹಸ್ಯಮಯ ದೇವಾಲಯಗಳು ನಮ್ಮ ಈ ಜಗತ್ತಿನಲ್ಲಿದೆ. ಸಾಮಾನ್ಯವಾಗಿ ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಸ್ವಲ್ಪ ವಿಘ್ನ ಅಥವಾ ಹಾನಿಯಾದರೂ ಸಹ ಅದನ್ನು ಅಶುಭವೆಂದು ನಂಬಲಾಗುತ್ತದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎನ್ನಲಾಗಿರುವ ತಲೆ ತುಂಡಾಗಿರುವ ದೇವಿಯ ವಿಗ್ರಹವನ್ನು ಪೂಜಿಸಲಾಗುತ್ತಿರುವ ಒಂದು ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದೊಂದು ವಿಶೇಷ ದೇವಾಲಯ. ಪ್ರತಿನಿತ್ಯ ಸಾವಿರಾರು ಜನರು ಆ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಈ ದೇವಾಲಯದಲ್ಲಿ ಚಿನ್ನಮಸ್ತ ದೇವಿ ನೆಲೆಯಾಗಿದ್ದಾರೆ. ತಾವರೆಯ ಮೇಲೆ ನಿಂತಿರುವ ಈ ದೇವಿಗೆ ತಲೆ ಇಲ್ಲದಿರುವುದು ವಿಶೇಷ. ಈ ವಿಗ್ರಹದ ಹಿಂದಿರುವ ತಾಂತ್ರಿಕತೆಯಿಂದ ಕುತ್ತಿಗೆಯ ಭಾಗದಿಂದ ರಕ್ತ ಹರಿದು ಹೋಗುತ್ತಿರುವಂತೆ ಕಾಣಿಸುತ್ತಿರುತ್ತದೆ. ಭೈರವಿ ಹಾಗೂ ದಾಮೋದರ ನದಿಗಳ ಸಂಗಮ ಪ್ರದೇಶದಲ್ಲಿರುವ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿರುವ ಈ ದೇವಾಲಯಕ್ಕೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಅಷ್ಟಕ್ಕೂ ಈ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ, ಜಾರ್ಖಂಡ್ನ ರಾಮಗಢ ಜಿಲ್ಲೆಯ ರಾಜ್ರಪ್ಪ ಎನ್ನುವ ಸಣ್ಣ ಹಳ್ಳಿಯಲ್ಲಿ ಚಿನ್ನಮಸ್ತ ದೇವಿ ನೆಲೆಯಾಗಿರುವ ಈ ನಿಗೂಢ ದೇವಾಲಯವಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.